ಸ್ನೇಹಿತರೆ, ಆಕಾಶವಿಮಿತಿ ಕಾರ್ಯಕ್ರಮದ ಅಂತಿಮ ಚರಣದಲ್ಲಿ ಇವತ್ತು ಮತ್ತೊಬ್ಬ ಅದ್ಭುತವಾದ ಸೆಲೆಬ್ರಿಟಿ ಜೊತೆಗೆ ಬಹಳ ಪ್ರೀತಿಯಿಂದ ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ರಾಜೇಶ್ ನಾಯ್ಕ್ ಅವರು ಮಂಗಳೂರಿನವರು, ಮಂಗಳೂರನ್ನು ಪೂರ್ತಿ ಒಳಗೆ ತುಂಬಿಸ್ಕೊಂಡಿರ್ತಕ್ಕಂಥವ್ರು. ಆ ಸಂಸ್ಕೃತಿಯಿಂದ ಅವರು ಹೊರಬರಲಿಕ್ಕೆ ಖಂಡಿತವಾಗಿ ಇಷ್ಟಪಡೋದಿಲ್ಲ. ಸೊ ಆ ಫ್ಯಾಮಿಲಿಯನ್ನು ಗೌರವಿಸ್ತಾರೆ, ಫ್ಯಾಮಿಲಿಯ ಸಪೋರ್ಟ್ ತಗೊಂಡಿದ್ದಾರೆ. 8 ಫಸ್ಟ್ ರ್ಯಾಂಕ್ಗಳನ್ನು ಅವರು ಅವರ ಅಕಾಡೆಮಿಕ್ಸಲ್ಲಿ ಪಡ್ಕೊಂಡಿದ್ದಾರೆ. 8 ಗೋಲ್ಡ್ ಮೆಡಲ್ಗಳು ಸಿಕ್ಕಿದೆ. ಅವರು 3 ವರ್ಷಗಳಲ್ಲಿ PhD ಪೂರ್ತಿ ಮಾಡಿದ್ದಾರೆ. ಅದ್ಭುತ ಅಂತ ಅನಿಸುವಂಥದ್ದು. ಜೊತೆಗೆ ಅವರು ಹಲವಾರು ದೇಶಗಳು ಸುತ್ತಾಡಿದ್ದಾರೆ. ಸರ್, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾರೆ. ಥ್ಯಾಂಕ್ ಯು ಸರ್. ವಿಚ್ ಕಂಟ್ರೀಸ್ ಯು ಟ್ರಾವೆಲ್? ನಾನು ಹೆಚ್ಚಾಗಿ ಟ್ರಾವೆಲ್ ಮಾಡಿದ್ದು GCCಯಲ್ಲಿ. ಒಮಾನ್ ಬಿಟ್ಟರೆ ಬಹ್ರೈನ್, ಕತಾರ್, UAE. ನನಗೇನೆಂದರೆ ಐ ಆ್ಯಕ್ಚುಲಿ ಲೈಕ್ ಟ್ರಾವೆಲಿಂಗ್ ಇನ್ ಇಂಡಿಯಾ. ನಾನು ಹಿಂದಿನ ವಾರ ಗುಜರಾತ್, ಸೋಮನಾಥ್, ದ್ವಾರಕಾ ಎಲ್ಲ ಹೋಗಿದ್ದೆ. ನನಗೆ ಕಾಣ್ತದೆ ಹೇಗೆಂದರೆ ನಮ್ಮ ದೇಶದೊಳಗೆ ಡಿಸ್ಕವರಿ ಮಾಡಲಿಕ್ಕಿದ್ದದ್ದು ಸಾಕಷ್ಟು ಇದೆ. ಉದಾಹರಣೆಗೆ ನನ್ನ ಮಗಳು ಹೇಳಿದ್ಲು ಏನೆಂದರೆ, ಅವಳ ಫ್ರೆಂಡ್ಸಿಗೆ ಹೇಳುವಾಗ ನಾವು ಗುಜರಾತಿಗೆ ಹೋಗಿ ಇಂತಿಂಥದ್ದು ನೋಡಿದ್ದೇವೆ ಅಂದರೆ ಅವರು ಬೇರೆ ದೇಶ ನೋಡಿರ್ಬೋದು, ಆದರೆ ಸ್ವತಃ ನಮ್ಮ ದೇಶದ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಈ ಎಲ್ಲ ದೇಶಗಳಿಗೆ ನಾನು GCCಯಲ್ಲೇ ಹೆಚ್ಚಾಗಿ ಸುತ್ತಾಡಿದ್ದೇನೆ. ಸರ್, ಇಷ್ಟೆಲ್ಲ ಅಕಾಡೆಮಿಕ್ ಸಾಧನೆ ಮಾಡಲಿಕ್ಕೆ ನಿಮ್ಮಲ್ಲಿರ್ತಕ್ಕಂಥ 3 ಸ್ಟ್ರಾಂಗ್ ಪಾಯಿಂಟ್ಸ್ಗಳು ಸರ್. ನಂಬರ್ 1, ನಂಬರ್ 2, ನಂಬರ್ 3. ದ ಫಸ್ಟ್ ಪಾಯಿಂಟ್ ಐ ವುಡ್ ಸೇ ಈಸ್ ಫೋಕಸ್. ನನಗೆಂದರೆ ಒಂದು ಕೆಲಸ ಕೊಟ್ಟರೆ ಅದನ್ನು ಸರಿಯಾಗಿ ಮುಗಿಸುವವರೆಗೆ ನಾನು ವಿಶ್ರಮಿಸುವುದಿಲ್ಲ. ದ ಸೆಕೆಂಡ್ ಪಾಯಿಂಟ್ ಈಸ್ ಡೀಟೇಲ್ ಅಂತ ಹೇಳ್ತೇವೆ. ಅಂದರೆ ದರ್ ಈಸ್ ಒಂದು ಹಳೆಯ ಗಾದೆ ಇದೆ, ಫಾರ್ ವಾಂಟ್ ಆಫ್ ಅ ನೇಲ್ ದ ಶೂ ವಾಸ್ ಲಾಸ್ಟ್, ಫಾರ್ ವಾಂಟ್ ಆಫ್ ಅ ಶೂ ದ ಹಾರ್ಸ್ ವಾಸ್ ಲಾಸ್ಟ್, ಫಾರ್ ವಾಂಟ್ ಆಫ್ ಅ ಹಾರ್ಸ್ ದ ವಾರಿಯರ್ ವಾಸ್ ಲಾಸ್ಟ್, ಫಾರ್ ವಾಂಟ್ ಆಫ್ ಅ ವಾರಿಯರ್ ದ ಬ್ಯಾಟಲ್ ವಾಸ್ ಲಾಸ್ಟ್, ಫಾರ್ ವಾಂಟ್ ಆಫ್ ಬ್ಯಾಟಲ್ ದ ಕಿಂಗ್ಡಮ್ ವಾಸ್ ಲಾಸ್ಟ್ ಅಂತೇಳಿ. ಸೊ ಐ ಆಲ್ವೇಸ್ ಪೇ ಅಟೆನ್ಷನ್ ಟು ಡೀಟೇಲ್. ನಮ್ಮ ಬಾಸ್ ಅಲ್ಲಿ ಮಸ್ಕತ್ತಲ್ಲಿ ನನಗೆ ಒಂದ್ಸಲ ಹೇಳಿದರು, ದ ಡೆವಿಲ್ ಲೈಸ್ ಇನ್ ದ ಡೀಟೇಲ್ ಅಂತೇಳಿ. ಸೊ ನಾನು ಯಾವುದೇ ಒಂದು ಕೆಲಸ ಕೊಟ್ಟರೆ ಅದರ ಸಣ್ಣ ಡೀಟೇಲ್ ಕೂಡ ನಾನು ಅದು ಸರಿಯಾಗಿದೆಯಾ ಇಲ್ವಾ ಅಂತೇಳಿ ನೋಡ್ತೇನೆ. ಕೇವಲ ದೊಡ್ಡ ಪಿಕ್ಚರ್ ಪೇಂಟ್ ಮಾಡಿ ಆ ಸಣ್ಣದನ್ನು ಉಳಿದವರು ನೋಡ್ತಾರೆ ಅಂತೇಳಿ ಹಾಗೆ ಮಾಡೋದಿಲ್ಲ. ಅಫ್ಕೋರ್ಸ್ ನಾನು ಡೆಲಿಗೇಟ್ ಮಾಡ್ತೇನೆ, ಡೆಲಿಗೇಟ್ ಮಾಡೋದಿಲ್ಲ ಅಂತೇಳಿ ಅಲ್ಲ, ಬಟ್ ಐ ಆಮ್ ಕಾನ್ಷಿಯಸ್ ಆಫ್ ದ ಫ್ಯಾಕ್ಟ್ ದಟ್ ಐ ಆಮ್ ಅಕೌಂಟೇಬಲ್ ಟು ಮೈ ಸುಪೀರಿಯರ್ಸ್ ಫಾರ್ ದ ರಿಸಲ್ಟ್ಸ್. ಸೊ ಬೇರೆಯವರು ಮಾಡಿದ್ದನ್ನು ಸರಿಯಾಗಿ ಚೆಕ್ ಮಾಡ್ತೇನೆ. ಸೊ ಥರ್ಡ್ ಪಾಯಿಂಟ್ ಐ ವುಡ್ ಸೇ ಬ್ಯಾಲೆನ್ಸ್. ನಾನು ಹೇಳಿದೆ ಅಲ್ಲ, ಯಾವಾಗಲೂ ಅತಿ ಹೆಚ್ಚು ಯಾವುದೇ ಒಂದು ಕಡೆ ಹೋಗೋದು ಸೂಕ್ತವಲ್ಲ ನನ್ನ ಅಭಿಪ್ರಾಯದ ಪ್ರಕಾರ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು. ಓದೋದಿದ್ರೆ ಸರಿಯಾಗಿ ಓದಬೇಕು, ರಿಲ್ಯಾಕ್ಸ್ ಮಾಡೋದಿದ್ರೆ ಸರಿಯಾಗಿ ರಿಲ್ಯಾಕ್ಸ್ ಮಾಡಬೇಕು. ನಾನು ನಿಮಗೆ ಹೇಳಿದೆ, ನಾನು ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಇರೋದಿಲ್ಲ. ನಾನು ಇನ್ಸ್ಟೆಡ್ ಏನು ಮಾಡೋದಂದರೆ, ಇಂಟರ್ನೆಟ್ಟಲ್ಲಿ ನಿಮ್ಮ ವಿಕಿಪೀಡಿಯಾದಲ್ಲಾಗಲಿ ಐ ರೀಡ್ ಅ ಲಾಟ್. ಏಕೆಂದರೆ ಇಂಟರ್ನೆಟ್ಟಲ್ಲಿ ಇನ್ಫಾರ್ಮೇಷನ್ ಸಾಕಷ್ಟಿದೆ. ಬಟ್ ಏನಾಗ್ತದೆ ಅಂದರೆ, ಈ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂದ ಮೊದಲು ಇನ್ ಫ್ರಂಟ್ ಆಫ್ ದ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ದ ನಾಲೆಜ್ ವ್ಯಾಲ್ಯೂ ಗೆಟ್ಸ್ ಅಂಡರ್ಮೈಂಡ್. ನಾನು ಇನ್ಫಾರ್ಮೇಷನ್ ಸಾಕಷ್ಟು ಓದ್ತೇನೆ, ವಿಚ್ ಹೆಲ್ಪ್ಸ್ ಮೀ ಅ ಲಾಟ್ ಇನ್ ಮೈ ವರ್ಕ್ ಆಸ್ ವೆಲ್ ಆಸ್ ಇನ್ ಮೈ ಜನರಲ್ ಔಟ್ಲುಕ್. ಹೌದು ಸರ್. ಅಕಾಡೆಮಿಕ್ ವಿಸಾರ್ಡಲ್ಲಿ ಸರ್ ಇಷ್ಟು ಎತ್ತರಕ್ಕೆ ಹೋದ್ಮೇಲೆ ಕೂಡ ನಿಮ್ಮ ಪ್ಯಾಷನ್ಸ್ಗಳು ಇನ್ನೂ ರೋಚಕವಾಗಿರ್ತಕ್ಕಂಥದ್ದು. ವಿಚ್ ಆರ್ ದ 3 ಪ್ಯಾಷನ್ಸ್? Well, one is, my daughter always shares a lot of information which she gets on social media with me. So, and my wife also. So, whatever interesting thing is there in social media, I hear it as a second party from them, although I myself am not there. Adu bitre, reading happens to be a passion. Adu ಮೊದಲಿಂದಲೂ. ಮತ್ತೆ ಸಿನಿಮಾ ನೋಡೋದು. ಹಳೆಯ ಕನ್ನಡ ಸಿನಿಮಾಗಳನ್ನು ಈಗಲೂ ನಾನು ನೋಡ್ತೇನೆ. ನನಗೆ ದ್ವಾರಕೀಶ್ವರ ಚಿತ್ರಗಳೆಂದರೆ ಅತಿ ಇಷ್ಟ, ರಾಜ್ಕುಮಾರ್ರ ಚಿತ್ರ ಅಂದರೆ ಅತಿ ಇಷ್ಟ, ವಿಷ್ಣುವರ್ಧನ್ರ ಚಿತ್ರ ಆಗಲಿ, ಕಾಮಿಡಿ ಎಸ್ಪೆಷಲಿ ನಿಮ್ಮ ಕನ್ನಡ ಅಥವಾ ಹಿಂದಿ ಆಗಲಿ. ಮತ್ತು ಇತ್ತೀಚೆಗೆ ತುಳು ಚಿತ್ರಗಳು ಕೂಡ ಸಾಕಷ್ಟು ಹಾಸ್ಯಮಯ ಬರ್ತಾ ಇವೆ. ಸೊ ನಾನೀಗ ತುಳು ಚಿತ್ರ ಕೂಡ ಇಲ್ಲಿ ಯಾವಾಗಲೂ ಬಂದಾಗಲೂ 1-2 ತುಳು ಚಿತ್ರ ನಡೀತಾ ಇರ್ತದೆ, ಅವುಗಳನ್ನು ಕೂಡ ನಾನು ನೋಡ್ತೇನೆ. ಸರ್, ನಿಮ್ಮ ಲೈಫಲ್ಲಿ 8 ರ್ಯಾಂಕ್ಸ್ಗಳು ಸಿಕ್ಕಿದೆ ಸರ್. ನಿಮ್ಗೆ ಯಾವ ರ್ಯಾಂಕ್ ತುಂಬ ಖುಷಿ ಕೊಡುತ್ತೆ ಅಂತ? ಅದು ಹೇಳ್ತಾರಲ್ಲ, ತಾಯಿಗೆ 10 ಮಕ್ಕಳಿದ್ರು ಮೊದಲನೇ ಮಗು ಅತಿ ಪ್ರಿಯ ಅಂತೇಳಿ. ಅದೇ ರೀತಿ ನನಗೆ BCom ಅಲ್ಲಿ ಸಿಕ್ಕಿದ ರ್ಯಾಂಕ್ ಅತಿ ಸಂತೋಷವನ್ನು ನೀಡಿದೆ. ಏಕೆಂದರೆ ನಮ್ಮ ಕ್ಲಾಸ್ನಲ್ಲಿ ಒಂದು ಉನ್ನತ ಮಟ್ಟದ ಪ್ರತಿಸ್ಪರ್ಧಿಗಳಿದ್ರು ಆ ರ್ಯಾಂಕಿಗೋಸ್ಕರ. ನಾನು ಅವರನ್ನು ಗೌರವಿಸ್ತೇನೆ. ನಮ್ಮ ಕ್ಲಾಸಲ್ಲಿ ಅಟ್ಲೀಸ್ಟ್ ಒಂದು 5-6 ಜನ ಇದ್ದರು, ಎಲ್ಲರೂ ಆ ಫಸ್ಟ್ ರ್ಯಾಂಕ್ ಪಡೆಯಬಹುದಾಗಿತ್ತು. ಅಂಥ ತೀವ್ರ ಪೈಪೋಟಿಯ ನಡುವೆ ನನಗೆ ಸಿಕ್ಕಿದ್ದು ಅದು ಅತಿ ಉಲ್ಲಾಸ ಹಾಗೂ ಸಂತೋಷವನ್ನು ನೀಡಿದೆ. ಸರ್, ರಾಜೇಶ್ ನಾಯ್ಕ್ ಅವರ ಲೈಫಲ್ಲಿ ಆಗಿರ್ತಕ್ಕಂಥ ಮೇಜರ್ ಟರ್ನಿಂಗ್ ಪಾಯಿಂಟ್ ಒಂದು, ನನಗೆ 20 ವರ್ಷಗಳ ಹಿಂದೆ ಒಂದ್ಸಲ ನನಗೆ ಸಿವಿಯರ್ ಅಟ್ಯಾಕ್ ಆಫ್ ಜಾಂಡೀಸ್ ಆಯಿತು. ಎಲ್ಲಿಯವರೆಗೆ ಅಂದರೆ, ನಾನಿದ್ದ ಆಸ್ಪತ್ರೆಯಲ್ಲಿ ನಾನು ಒಂಥರ ಕೇಸ್ ಸ್ಟಡಿ ಆಗಿದೆ. ಎಲ್ಲ ಹೊಸ ಡಾಕ್ಟರ್ಗಳನ್ನು ತಂದು ನನ್ನನ್ನು ತೋರಿಸ್ತಾ ಇದ್ರು. ಜಾಂಡೀಸ್ ಸಿವಿಯರ್ ಅಟ್ಯಾಕ್ ಅಂದರೆ ಹೀಗೆ ನಾನು ಇಡೀ ಯೆಲ್ಲೋ ಕಲರ್ ಆಗಿದೆ.
ಸೊ ಆಲ್ಮೋಸ್ಟ್ ಅದು ಒಂಥರ ಗಾನ್ ಕೇಸ್ ಅಂತೇಳಿ ಇತ್ತು. ಅಲ್ಲಿಂದ ದೇವರ ದಯದಿಂದ ಬದುಕೋದಂತ ಹೇಳಿದರೆ ಐ ಫೀಲ್ ನಾವು ಆಸ್ ಇಫ್ ಐ ಆಮ್ ಲಿವಿಂಗ್ ಅ ಸೆಕೆಂಡ್ ಲೈಫ್. ಮತ್ತು ಇನ್ನೊಂದು ಏನೆಂದರೆ, ನಾವು ಪ್ರತಿ ಸಲ ಮಸ್ಕತ್ತಿಂದ ಮಂಗಳೂರಿಗೆ ವಿಮಾನದ ಮೂಲಕ ಬರ್ತೇವೆ. ಒಂದು 2-3 ವರ್ಷಗಳಿಂದ, ನನಗೆ ಸರಿಯಾಗಿ ವರ್ಷ ನೆನಪಿಲ್ಲ, ನಾವು ಪ್ರಯಾಣ ಮಾಡುವ 1 ತಿಂಗಳ ಮೊದಲು ಆ ಒಂದು ಭೀಕರ ದುರಂತ ಇಲ್ಲಿ ನಡೆಯಿತು ಮಂಗಳೂರಲ್ಲಿ. ದುಬೈಯಿಂದ ಬಂದ ಪ್ಲೇನ್ ಅದು ನಮ್ಮ ಊರಿಂದ ಅಲ್ಲವಾದರೂ ನಮಗೆ ಒಂಥರ ತೀವ್ರವಾದ ಆಘಾತವನ್ನು ಉಂಟು ಮಾಡಿತು. ಹಾಗಾಗಿ ಪ್ರತಿ ಸಲ ನಮ್ಮ ಪ್ಲೇನ್ ಇಲ್ಲಿ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿದಾಗ ನಾವು ದೇವರನ್ನು ಸ್ಮರಿಸಿ ಒಂದು ಥ್ಯಾಂಕ್ಸ್ ಹೇಳೋದು, ನಮಗೆ ಅಂಥದ್ದೊಂದು ಆಗಲಿಲ್ಲ ಅಂತೇಳಿ. ಯಾಕೆಂದರೆ ಯಾರಿಗೂ, ನಮಗೆ ಅಂತೇಳಿ ಅಲ್ಲ, ಯಾರಿಗೂ ಅಂಥ ಒಂದು ಪರಿಸ್ಥಿತಿ ಆಗಬಾರ್ದು, ನಾವು ದೇವರಲ್ಲಿ ಬೇಡುವುದಷ್ಟೇ. ಸೊ ನಿಮ್ಮ ಮೆಂಟರ್ ಆಗಿರ್ತಕ್ಕಂಥ SS ನಾಯ್ಕ ಅವರು ಹೇಳ್ತಾರೆ, ನಿಮಗೆ ಟ್ರಮೆಂಡಸ್ ಆಗಿರ್ತಕ್ಕಂಥ ಮೆಮೊರಿ ಪವರ್ ಇದೆ ಅಂತ ಹೇಳಿ. ಯು ರಿಮೆಂಬರ್ ದ ಮೊಬೈಲ್ ನಂಬರ್ಸ್ ಥೌಸಂಡ್ಸ್. ಸರ್ ಹೇಗೆ ಸಾಧ್ಯ ಆಯಿತು ಅಂತೇಳಿ ಅಲ್ಲ, ನನಗೆ ಮೊದಲಿಂದಲೂ ಮೆಮರಿ ಸ್ವಲ್ಪ ಸ್ಟ್ರಾಂಗ್ ಇತ್ತು. ಇಫ್ಕೋರ್ಸ್ ಇತ್ತೀಚೆಗೆ ಸ್ವಲ್ಪ ಆ್ಯಸ್ ಏಜ್ ಪ್ರೋಗ್ರೆಸಸ್ ದ ಮೆಮರಿ ಸ್ವಲ್ಪ ಅದು ಕಮ್ಮಿ ಆಗ್ತದೆ. ಬಟ್ ಆಗಿನ ಕಾಲದಲ್ಲಿ, ಏಕೆಂದರೆ ಸ್ಟಡೀಸ್ ಮಾಡುವಾಗ ಕೂಡ ಇಡೀ ಟೆಕ್ಸ್ಟ್ ಬುಕ್ ಕವರ್ ಟು ಕವರ್ ಓದಿ ನೆನಪು ಮಾಡ್ತಾಯಿದ್ದೆ. ಅದು ಹೇಗೆ ಬಂತು ನನಗೆ ಗೊತ್ತಿಲ್ಲ, ಅದು ದೇವರು ಕೊಟ್ಟದಂತ ಹೇಳಿ ಅಷ್ಟೇ ಹೇಳ್ಬೋದು. ಮತ್ತು ಮೊಬೈಲ್ ನಂಬರ್ ನೀವು ಹೇಳಿದರೆ, ಅದೇನೆಂದರೆ ನಾನು ಟೆಕ್ನಾಲಜಿಕಲಿ ಅಷ್ಟು ಅಡ್ವಾನ್ಸ್ಡ್ ಅಲ್ಲ. ಮತ್ತು ನಂಬರ್ಗಳನ್ನು ಫೋನಲ್ಲಿ ಎಂಟರ್ ಮಾಡೋದಂದರೆ ಸ್ವಲ್ಪ ಅಸಡ್ಡೆ ಅಥವಾ ಆಲಸ್ಯ. ಅದಕ್ಕಿಂತ ನಮ್ಮ ನ್ಯಾಚುರಲ್ ಸ್ವಾಭಾವಿಕ ಮೆಮರಿಯಲ್ಲಿ ಇಡುವುದೇ ನನಗೆ ಸುಲಭ ಆಗ್ತದೆ. ರಾಜೇಶ್ ನಾಯ್ಕ ಅವರ ಲೈಫಲ್ಲಿ ನೀವು ಸರಿ ಮಿಸ್ ಮಾಡ್ಕೊಳ್ಳಿಕ್ಕೆ ಇಚ್ಛೆ ಪಡದ 3 ಅಂಶಗಳು. ಐ ಡೋಂಟ್ ವಾಂಟ್ ಟು ಲೂಸ್ 3 ಪಾಯಿಂಟ್ಸ್. ಅಂದರೆ ಯಾವ ಅರ್ಥದಲ್ಲಿ ನನಗೆ ಅದು ಸ್ವಲ್ಪ, ನಾನು ಇದನ್ನು ಕಳ್ಕೊಳ್ಳಿಕ್ಕೆ ಇಚ್ಛೆ ಪಡೋದಿಲ್ಲ, ಇದು ನಂಗೆ ಬೇಕು, ತುಂಬ ಲೈಫಿಗೆ ಡಿಯರ್ ಆಗಿರ್ತಕ್ಕಂಥದ್ದು. ನೋಡಿ, ಇಡೀ ಲೈಫೇ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್ ಅಬೌಟ್ ಲೈಫ್. ವಾಟ್ ಎವರ್ ಐ ಹ್ಯಾವ್ ಗಾನ್ ಥ್ರೂ, ಐ ಹ್ಯಾವ್ ಎಂಜಾಯ್ಡ್ ಇಟ್ ಥರೋಲಿ. ಏರಿಳಿತಗಳಿರುವುದಿಲ್ಲ ಅಂತೇಳಿ ಅಲ್ಲ, ಅದು ಇರ್ತದೆ. ಬಟ್ ಏನೆಂದರೆ ಪ್ರತಿಯೊಂದರಿಂದ ಒಂದು ಪಾಠ ಕಲಿಯಬಹುದು. ಸೊ ಐ ಫೀಲ್ ದಟ್ ಐ ಆಮ್ ಥ್ಯಾಂಕ್ಫುಲ್ ಟು ಗಾಡ್ ಫಾರ್ ವಾಟ್ ಎವರ್ ಲೈಫ್ ಐ ಹ್ಯಾವ್ ಅಪ್ ಟಿಲ್ ನೌ, ಆ್ಯಂಡ್ ಇಟ್ ಈಸ್ ಟೂ ಪ್ರೆಷಸ್. ಸೊ ಎನಿ ಮೊಮೆಂಟ್ ಆಫ್ ಇಟ್ ಐ ವುಡಂಟ್ ವಾಂಟ್ ಟು ಹ್ಯಾವ್ ಲಾಸ್ಟ್. ಹೌದು, ನಿಮ್ಮ ಕಾರ್ಯಕ್ರಮ ಸರ್ ಲಕ್ಷಾಂತರ ಮಂದಿ ಯೂತ್ ನೋಡ್ತಾ ಇದ್ದಾರೆ ಸರ್. ಯೂತಿಗೆ ಯಾವ ಮೆಸೇಜ್ ಕೊಡ್ತೀರಿ ಅಂತ ಹೇಳಿ, ನಿಮ್ಮ ಲೈಫಿಂದ ಅವರು ಎಮ್ಯುಲೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂತಹ ಯಾವ ಕ್ವಾಲಿಟೀಸ್ ನೀವು ಅವರಿಗೆ ಹೇಳ್ತೀರಿ ಅಂತ? ವೆಲ್, ನನ್ನ ಅಭಿಪ್ರಾಯದಲ್ಲಿ ಈಗಿನ ಯುವಕಿಯರು ನಮ್ಮ ಹಿಂದಿನ ಜನ್ರೇಷನ್ಗಿಂತ ಇನ್ನೂ ಮುಂದೆ ಇದ್ದಾರೆ. ಬ್ರೈನ್ ಇದು ಶಾರ್ಪ್ನೆಸ್ ಆಗಲಿ, ಒಂಥರ ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಆಗಲಿ, ಟೆಕ್ನಾಲಜಿಯಲ್ಲಿ ಆಗಲಿ. ಸೊ ನನ್ನ ಅಭಿಪ್ರಾಯದಲ್ಲಿ ಅವರ ಬ್ಯಾಲೆನ್ಸನ್ನು ಅಚೀವ್ ಮಾಡಿದರೆ ಐ ಫೀಲ್ ದಟ್ ದೇ ಕ್ಯಾನ್ ಗೋ ಆನ್ ಟು ಅಚೀವ್ ಮೆನಿ ಮೋರ್ ಥಿಂಗ್ಸ್ ದೆನ್ ವಾಟ್ ಐ ಹ್ಯಾವ್ ಡನ್. ಮತ್ತು ಹಲವಾರು ಯುವಕಿಯರು ಅದನ್ನು ಪ್ರದರ್ಶಿಸಿದ್ದಾರೆ ಕೂಡ. ನೀವು CA ರಿಸಲ್ಟಲ್ಲಾಗಲಿ ನೋಡಿ, ನೀವು BCom ರಿಸಲ್ಟ್ ನೋಡಿ, ಬೇರೆ ಯಾವುದೇ ರಿಸಲ್ಟ್ ನೋಡಿ, ಈಗಿನ ಮಾರ್ಕ್ಸ್ ನೋಡಿ, ಅಂದರೆ ಈಗಿನ ಮಕ್ಕಳು ಪ್ರೂವ್ ಮಾಡ್ತಾ ಇದ್ದಾರೆ ದಟ್ ದೇ ಆರ್ ಕೇಪೇಬಲ್ ಆಫ್ ಅಚೀವಿಂಗ್. ಅವರಿಗೆ ಒಂದೇ ಚಾಲೆಂಜ್ ಏನಂತ ಹೇಳಿದರೆ ಬ್ಯಾಲೆನ್ಸ್. ಆ್ಯಸ್ ಲಾಂಗ್ ಆ್ಯಸ್ ದೇ ಕ್ಯಾನ್ ಮಾಸ್ಟರ್ ದ್ಯಾಟ್ ಆರ್ಟ್ ಆಫ್ ಬ್ಯಾಲೆನ್ಸಿಂಗ್ ಬಿಟ್ವೀನ್ ಡಿಫ್ರೆಂಟ್ ಥಿಂಗ್ಸ್. ಏಕೆಂದರೆ ಈಗ ಟೆಕ್ನಾಲಜಿಕಲ್ ಚಾಲೆಂಜ್ ಸಾಕಷ್ಟು ಇದೆ. ಓದುವಾಗ ಒಂದೇ TV ಚಾನೆಲ್ ಇತ್ತು, ದೂರದರ್ಶನ್. ಈಗ ನಿಮ್ಗೆ ಗೊತ್ತುಂಟು 100 ಚಾನೆಲ್ ಇದೆ. ಮತ್ತು ಎಲ್ಲವೂ ಸಾಕಷ್ಟು ಅದರಲ್ಲಿ ಒಳ್ಳೆ ಕಾರ್ಯಕ್ರಮ ಕೂಡ ನೀಡ್ತಾ ಇದೆ, ನಾನು ನೀಡುವುದಿಲ್ಲ ಅಂತ ಹೇಳುವುದಿಲ್ಲ. ಸೊ ಒಂಥರ ಮೈಂಡಿಗೆ ಡಿಸ್ಟ್ರಾಕ್ಷನ್ ಇರ್ತದೆ. ನಿಮ್ಮ ನ್ಯೂಸ್ ಆಗಲಿ, ವ್ಯೂಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಎಲ್ಲ ಇದೆ. ಮತ್ತು ಪುಸ್ತಕಗಳು, ಆವಾಗ ಕಿಂಡಲ್ ಇರಲಿಲ್ಲ, ಈಗ ಕಿಂಡಲ್ ಇದೆ. ಎಷ್ಟೋ ಪುಸ್ತಕಗಳನ್ನು ಒಂದು ಡಿವೈಸಲ್ಲಿ ಕ್ಯಾರಿ ಮಾಡ್ಬೋದು. ಸೋಷಿಯಲ್ ಮೀಡಿಯಾ ಇದ್ದೇ ಇದೆ, ಇಂಟರ್ನೆಟ್ ಆಗಲಿ, ಮತ್ತು ನಿಮ್ಮ ವಾಟ್ಸಪ್ ಆಗಲಿ, ಫೇಸ್ಬುಕ್ ಆಗಲಿ, ಅತಿ ಹೆಚ್ಚು ಯಾವುದೇ ಒಂದರಲ್ಲಿ ಮಗ್ನರಾದರೆ ಅದು ಒಂಥರ ಡಿಸ್ಟ್ರಾಕ್ಷನ್ ಇಫೆಕ್ಟ್ ಬರುವ ಚಾನ್ಸ್ ಉಂಟು. ಸೊ ಫಾರ್ ದೆಮ್ they are naturally endowed with much more opportunities and are more gifted than the previous generation. But ಏನಂದರೆ the only challenge for them is to achieve the balance. ಅವರು ಅದನ್ನು ಸಾಧಿಸಿದರೆ ಅವರಿಗೆ ನಿಜವಾಗಿ ನಿಮ್ಮ ಪ್ರೋಗ್ರಾಮ್ನ ಟೈಟಲ್ನ ಪ್ರಕಾರ ಸ್ಕೈ ಈಸ್ ದ ಓನ್ಲಿ ಲಿಮಿಟ್. ಸ್ನೇಹಿತರೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಶಿಖರವಂತ ಪರಿಚಯ ಮಾಡಿದ್ದೇವೆ. ಆಕಾಶವೇ ಮಿತಿ ಇವತ್ತು ಸಾರ್ಥಕವಾಗ್ತಾ ಇದೆ. ಡಾಕ್ಟರ್ ಕೆ ರಾಜೇಶ್ ನಾಯ್ಕ ಅವರು ಮಂಗಳೂರಿನವರು. ಸೊ ಮಂಗಳೂರು ಒಳಗೆ ಇನ್ನೂ ಕೂಡ ತುಂಬಿಕೊಂಡಿರ್ತಕ್ಕಂಥದ್ದು. ಅವ್ರು ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ರು ಕೂಡ ದೇವರನ್ನ ಬಿಲೀವ್ ಮಾಡ್ತಾರೆ, ಶಿರಡಿ ಸಾಹೇಬರನ್ನ ಬಿಲೀವ್ ಮಾಡ್ತಾ ಇದ್ದಾರೆ. ಸೊ ಭಾರತೀಯ ಸಂಸ್ಕೃತಿಯನ್ನು ಪೂರ್ತಿ ಆಪೋಷಣ ಮಾಡ್ಕೊಂಡಿದ್ದಾರೆ. ಸೊ ಕರ್ನಾಟಕ ಸಂಗೀತವನ್ನು ಆಲಿಸ್ತಾರೆ, ಸಿನಿಮಾ ಸಂಗೀತವನ್ನು ಆಲಿಸ್ತಾರೆ. ಇವತ್ತು ಕೂಡ ತುಳು ಸಿನಿಮಾಗಳನ್ನು ಬಹಳ ಪ್ರೀತಿಯಿಂದ ನೋಡ್ತಾರೆ. ಅವರಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಭಾರತೀಯ ಪ್ರಜ್ಞೆ ಇದೆ, ಭಾರತೀಯ ಯೋಚನೆಗಳಿದೆ. ಯೂತಿಗೆ ಬಹಳ ಅದ್ಭುತವಾದ ಮೆಸೇಜ್ ಕೊಡೋ ಶಕ್ತಿ ಅವರ ಹತ್ರ, ಆ ವಿಲ್ ಪವರ್ ಇವತ್ತು ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, 8 ರ್ಯಾಂಕ್ಗಳನ್ನು 8 ಫಸ್ಟ್
ರ್ಯಾಂಕ್ಗಳನ್ನು 8 ಗೋಲ್ಡ್ ಮೆಡಲ್ ಸಂಪಾದಿಸ್ಕೊಳ್ಳೋ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದರು ಅಂತ ಹೇಳಿದ್ರೆ ಸ್ಪಂದನ ಖಂಡಿತ ಸಾರ್ಥಕವಾಗುತ್ತೆ ಸ್ನೇಹಿತರೆ. ಈ ಸಾಧನೆ ಮಾಡತಕ್ಕಂಥ ರಾಜೇಶ್ ನಾಯ್ಕ್ ಅವರನ್ನು ನಾನು ಮತ್ತೆ ಅಭಿನಂದನೆ ಮಾಡ್ತೇನೆ ಮತ್ತು ಅವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಅವರ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನಮ್ಗೆ ಕೊಟ್ಟಿದ್ದಾರೆ, ಮಾತನ್ನು ಕೊಟ್ಟಿದ್ದಾರೆ, ಧ್ವನಿ ಕೊಟ್ಟಿದ್ದಾರೆ. ಸರ್, ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಸೊ ನಿಮ್ಮ ಅಕಾಡೆಮಿಕ್ಸಲ್ಲಿ ಇನ್ನೂ ಎತ್ತರ ಸಾಧನೆಗಳನ್ನು ಮಾಡಬೇಕು ಅಂತ ಆಸೆ ಪಡ್ತೇನೆ ಸರ್. ಇನ್ನೂ ಕಷ್ಟ, ಈಗ ವಯಸ್ಸಾಗ್ತಾ ಬಂತು, ಆದರೆ ಕೆಲಸದಲ್ಲಿ ಪ್ರಯತ್ನಿಸ್ತೇನೆ. ಹೌದು, ಇನ್ನು ಕಲಿಯುವುದು ಸ್ವಲ್ಪ ಕಷ್ಟ. ಸ್ಪಂದನ ವಾಹಿನಿಯ ಲಕ್ಷಾಂತರ ವೀಕ್ಷಕ ಪ್ರಸಾದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ. ರಾಜೇಶ್ ನಾಯ್ಕ್ ಅವರ ಮೂಲಕ ಸ್ಕೈಸ್ ದ ಲಿಮಿಟ್ ಸ್ಟಾರ್ಟ್ ಆಗಿದೆ. ಸೊ ಮತ್ತೆ ಹೊಸ್ತು ಸಾಧಕರನ್ನು ಮತ್ತೆ ಸ್ವಾಗತಿಸ್ತಾ ಅವರ ಜೊತೆ ಮಾತಾಡುವಂಥ ಅವಕಾಶವನ್ನು ಪಡ್ಕೊಳ್ತೇವೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಆಲ್ ದ ಬೆಸ್ಟ್.